ಮಹೇಶ್ವರ ಪುತ್ರ ವಿಂಟೇ ನಮಃ. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾ ಶರಣು ಬೆನಕ ನೀಡಯ್ಯ ಬಾಲೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಹೃದಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ ನಮ್ಮ ಕರಿಮುಖ. ಪಚ್ಚೆ ಕಲ್ಲು ಪಾನಿಮೆಟ್ಟೇಶ್ವರ ನಿನಗೆ 21. ಎಲ್ರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಕಚೇರಿ ಆದೇಶದಂತೆ ಮೂಲ ವಾರ್ಷಿಕ ತರಬೇತಿ ಶಿಬಿರ ನಮಗೆ ಇವತ್ತಿನಿಂದ 10ರಿಂದ 19ರವರೆಗೆ ಆಯೋಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ವರ್ಷದ 34 ಜನ ಮತ್ತು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಸೇರಿ 56 ಒಟ್ಟಿಗೆ 90 ಜನ ಗೃಹರಕ್ಷಕರಿಗೆ ನಾವು ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇವತ್ತು ಮೊದಲನೇ ದಿವಸ ಶಿಬಿರದ ಉದ್ಘಾಟನೆಯನ್ನು ಮಾನ್ಯ ಸಮಾದೇಷ್ಟರು ನಮ್ಮ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಕೋರಿಕೊಂಡಾಗ ಅವರು ಸಂತೋಷದಿಂದ ಇವತ್ತು ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇವತ್ತು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ಜಿಲ್ಲಾ ಸಮಾದೇಷ್ಟರ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಗೃಹರಕ್ಷಕ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಜಿಲ್ಲಾ ಕಮಾಂಡೆಂಟ್ ಅವರೇ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ಕೋರ್ತೇನೆ. ಹಾಗೆಯೇ ಇನ್ನೊಬ್ಬ ಅತಿಥಿ ಸ್ಥಾನವನ್ನು ಅಲಂಕರಿಸುವಂಥ ನಮಗೆಲ್ಲ ಚಿರಪರಿಚಿತರಾದ ಸುರೇಶ್ನಾಥ್ ಅವರು ನಮ್ಮ ಟ್ರಾಫಿಕ್ನ ಮುಖ್ಯಸ್ಥರಾಗಿರುವಂಥ ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅವರನ್ನು ಕೂಡ ನಾನು ಸಮಾರಂಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆ ನಮ್ಮ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳೀಮೋಹನ್ ಚೌಂತಾರು ಅವರನ್ನು ಕೂಡ ಇಲಾಖೆಯ ಪರವಾಗಿ ನಾನು ಹೃತ್ಪೂರ್ವಕ ಅವರನ್ನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕವಿತವರು ಅವರಿಗೆ ಸಂದೇಶವರು ಪುಷ್ಪವನ್ನು ನೀಡಿ ಗೌರವಿಸಿಕೊಳ್ತೇನೆ. ಹಾಗೆ ಕಚೇರಿಯ ಅಧೀಕ್ಷಕರಾಗಿರುವ ಶ್ರೀಮತಿ ಕವಿತವರು ಹಾಗೆ ಕಚೇರಿಯ ಪ್ರಥಮ ಸಹಾಯಕರು ಅನಿತಾ ಅವರು ಇವತ್ತು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಕಚೇರಿಯ ಸಿಬ್ಬಂದಿಗಳು ಕೂಡ ಇದ್ದಾರೆ. ಜಯಲಕ್ಷ್ಮಿ ಅವರಿದ್ದಾರೆ, ಸುಲೋಚನೆ ಇದ್ದಾರೆ, ದಿವಾಕರ್ ಇದ್ದಾರೆ, ಸಂದೇಶವರು ಕೂಡ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ಹಾಗೆ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ತರಬೇತಿಯಲ್ಲಿ ಹಾಜರಾಗಿರುವಂಥ ಎಲ್ಲ ಘಟಕದ ಗೃಹರಕ್ಷಕರು ಕೂಡ ಅವರನ್ನು ಕೂಡ ಈ ಸಮಾರಂಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆ ಸಮಾಜದ ಹಿರಿಯ ಗೃಹರಕ್ಷಕರಾದ ಸುನೀಲ್ ಅವರು ಇರ್ಬೋದು, ಇನ್ನೊಬ್ಬರು ಸುನೀಲ್ ಇದ್ದಾರೆ, ಹಾಗೆ ಕನಕಪ್ಪ, ಬೇರೆ ಬೇರೆ ಗೃಹರಕ್ಷಕರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಸಮಾರಂಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಪತ್ರಕರ್ತರು ಮತ್ತು ಮೀಡಿಯಾದವರು ಕೂಡ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತೇನೆ. ನನ್ನ ಸ್ವಾಗತ ಬಯಸ್ತೇನೆ. ಜೈ ಹಿಂದ್. ಏನು ಈಗ ಹೊಸದಾಗಿ ನೋಂದಣಿಯಾಗಿರ್ತಕ್ಕಂಥ ಗೃಹರಕ್ಷಕರಿಗೆ ವಾರ್ಷಿಕ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರೇ, ಹಾಗೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪ್ರೊಫೆಸರ್ ಸುರೇಶ್ನಾಥ್ ಚೀಫ್ ಟ್ರಾಫಿಕ್ ವಾರ್ಡನ್ರವರೇ, ಮತ್ತು ನಮ್ಮೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ಶ್ರೀ ರಮೇಶ್ ಡೆಪ್ಟಿ ಕಮಾಂಡೆಂಟ್ರವರೇ, ಹಾಗೆ ಎಲ್ಲ ಕ್ಯಾಂಡಿಡೇಟ್ಸ್ ಯಾರು ನೀವು ಸೆಲೆಕ್ಷನ್ ಆಗಿದ್ದೀರಿ ಅವರೆಲ್ಲ ನಿಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಹೋಮ್ ಗಾರ್ಡ್ಸ್ ಅನ್ನೋದು ಈಗ ಮುಂಚೆ ಥರ ಏನು ನಾವು ನಮ್ಮ ಇಲಾಖೆಯನ್ನು ಬಿಟ್ಟು ಹೊರಗಡೆ ಇಲಾಖೆ ಅಂತ ಅನ್ಕೋತಾ ಇದ್ವಿ. ಅಂದರೆ ಇಲಾಖೆ ಎಲ್ಲ ನಮಗೆ ಜಸ್ಟ್ ಸಪೋರ್ಟ್ ಮಾಡ್ತಾರೆ, ಇವಾಗ ಬರ್ತಾರೆ ಅಂತೇಳಿ. ಬಟ್ ಈಗ ಒಂಥರ ಅದು ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ನಮ್ಮ ಪೊಲೀಸ್ ಇಲಾಖೆಯದ್ದು ಒಂದು ಅವಿಭಾಜ್ಯ ಅಂಗ ಆಗಿದೆ ಹೋಮ್ ಗಾರ್ಡ್ಸ್ ಅಂತ. ಈಗ ನೀವೆಲ್ಲ ಈ ಹೋಮ್ ಗಾರ್ಡ್ಸ್ಗಳಿಗೆ ಸೆಲೆಕ್ಷನ್ ಆಗಿದ್ದೀರಿ. ನಿಮಗೆ ಏನೇನೋ ತೊಂದರೆ ಇದೆ, ನೀವು ಕೆಲಸ ಬೇಕು ಅಂತೇಳಿ ನೀವು ಸೆಲೆಕ್ಷನ್ ಆಗಿರ್ಬೋದು. ಆದರೆ ನೀವು ಇದಕ್ಕೆ ಸೇರಿದ ಮೇಲೆ ನೀವು ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಥರ ಯೂನಿಫಾರ್ಮ್ ಹಾಕ್ತೀರಿ. ಸೊ ಆ ಯೂನಿಫಾರ್ಮ್ ಹಾಕಿದಾಗ ನಿಮಗೆ ಯಾವ ರೀತಿ ಶಿಸ್ತಿರಬೇಕು, ನಿಮ್ಮಲ್ಲಿ ಯಾವ ರೀತಿ ನಿಮ್ಮ ನಡವಳಿಕೆ ಇರಬೇಕು, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಫೀಲ್ಡಲ್ಲಿ ನಿಂತಾಗ ಯಾರು ನೋಡಿ ಅಲ್ಲಿ ಹೋಮ್ ಗಾರ್ಡ್ ನಿಂತಿದ್ದಾರೆ, ಅಲ್ಲಿ ಪೊಲೀಸರು ನಿಂತಿದ್ದಾರೆ ಅನ್ನಲ್ಲ. ಎಲ್ಲರೂ ನಿಮ್ಮನ್ನೆಲ್ಲ ನೋಡೋದು, ನಿಮ್ಮನ್ನೆಲ್ಲ ಯೂನಿಫಾರ್ಮಲ್ಲಿ ನಿಮ್ಮನ್ನು ನೋಡಿದರೆ ಒಂದು ಪೊಲೀಸ್ ಫೋರ್ಸ್ ನಿಂತಿದೆ, ಪೊಲೀಸ್ ಇಲಾಖೆಯಿಂದ ಒಬ್ಬರು ಸಿಬ್ಬಂದಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಸೊ ನೀವು ಏನಾಗ್ತೀರ, ಅವಾಗ ಇಲಾಖೆಯ ಒಬ್ಬರು ಸಿಬ್ಬಂದಿಯಾಗಿ ಕೆಲಸ ಮಾಡ್ತೀರ, ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡಲ್ಲ. ನೀವು ಯಾವುದೇ ಒಂದು ಮೇಜರ್, ಈ ಎಕ್ಸಾಂಪಲ್ ಎಲೆಕ್ಷನ್ ಡ್ಯೂಟಿಗೆ ನಾವು ಸುಮಾರು ಒಂದು 400 ಜನ ಹೋಮ್ ಗಾರ್ಡ್ಸನ್ನ ತೊಗೋತೀವಿ ಜಿಲ್ಲೆಯಿಂದ. ಅವಾಗ ಅಲ್ಲಿ ಯಾರು ಹೋಮ್ ಗಾರ್ಡ್ಸು ಸಿಬ್ಬಂದಿ ಅಂತೇಳಿ ಡಿಫ್ರೆನ್ಷಿಯೇಟ್ ಮಾಡಲ್ಲ. ಮತ್ತು ನೀವು ಹಂಗೆ ಅನ್ಕೋಬಾರ್ದು. ಈಗ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ, ಈಗ ನಿಮಗೆ ಬೇಸಿಕ್ ಟ್ರೈನಿಂಗನ್ನು ಕೊಡಲಾಗ್ತಾ ಇದೆ. ಬೇಸಿಕ್ ಟ್ರೈನಿಂಗನ್ನು ಕೊಟ್ಟು ಪಾಪ 10 ದಿನ ಮಾತ್ರ ನಿಮಗೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ.
ಬಟ್ ನಾಳೆ ನೀವು ಯಾವಾಗ ಫೀಲ್ಡಿಗೆ ಹೋಗ್ತೀರಿ, ಆ ಫೀಲ್ಡಿಗೆ ಹೋದಾಗ ಅಲ್ಲಿ ನಿಮ್ಮ ಕರ್ತವ್ಯದ ಜೊತೆ ನೀವು ತುಂಬ ಕಲಿತೀರಿ. ಅದು ಡಿಸಿಪ್ಲಿನ್ ಇರ್ಬೋದು, ಅದು ನಿಮ್ಮ ನಡವಳಿಕೆ, ನಿಮ್ಮ ಬಿಹೇವಿಯರ್ ಬಗ್ಗೆ ಇರ್ಬೋದು ಪಬ್ಲಿಕ್ಕಲ್ಲಿ, ಮತ್ತು ಪೊಲೀಸರು ಯಾವ ಥರ ಕೆಲಸ ಮಾಡ್ತಾರೆ ಅವ್ರನ್ನ ನೋಡಿ ನೀವು ಕಲಿತಕ್ಕಂಥದ್ದು, ಮತ್ತು ನಿಮ್ಮ ಯೂನಿಟ್ ಆಫೀಸರ್ಸು ನಿಮಗೆ ಹೇಳ್ತಾರೆ ಸುಮಾರು ವಿಷಯಗಳ ಬಗ್ಗೆ. ಸೊ ಇದೇನಾಗಿ ಹಂತ ಹಂತವಾಗಿ ಕಲಿತಾ ಹೋಗ್ತೀರಿ. ಈಗ ಬರೀ ಬೇಸಿಕ್ ಟ್ರೈನಿಂಗ್ ಮಾತ್ರ ನಿಮಗೆ ಕೊಡ್ತಕ್ಕಂಥದ್ದು. ಇಲ್ಲಿ ಮಿನಿಮಮ್ ಏನು ಬೇಕು ನಿಮಗೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಕೊಡ್ತಾ ಇದ್ದಾರೆ. ಬಟ್ ಒಂದನ್ನು ನೆನಪಿಟ್ಕೊಳ್ಳಿ, ನೀವು ಫೀಲ್ಡಿಗೆ ಹೋಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಬರೀ ನೀವು ಯಾವುದೋ ಒಂದು ಕೆಲಸಕ್ಕೋಸ್ಕರ ನೀವು ಬಂದಿದ್ದೀವಿ ಅಂತಲ್ಲ, ಏನೋ ಸಮಾಜಕ್ಕೋಸ್ಕರ ನಿಮಗೆ ಒಂದು ಒಳ್ಳೆಯ ಅವಕಾಶ, ದೇವರು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ, ಯೂನಿಫಾರ್ಮ್ ಹಾಕಲಿಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ. ಸೊ ಅದಕ್ಕೆ ನೀವು ಅವರಿಗೆ ಚಿರಋಣಿ ಆಗಿರಬೇಕು. ಜೊತೆಗೆ ನಿಮ್ಮ ಮನಸಾರೆ ಸಮಾಜಕ್ಕೋಸ್ಕರ ಏನು ಕೆಲಸ ಮಾಡಲಿಕ್ಕಾಗತ್ತೆ ನಿಮ್ಮ ಹಂತದಲ್ಲಿ, ಒಬ್ಬರು ನೀವು ಹೋಮ್ ಗಾರ್ಡ್ ಆಗಿ ಅಥವಾ ಯಾವುದೋ ಒಂದು ಡ್ಯೂಟಿಗೆ ಹೋದಾಗ ನಿಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಮಾಜಕ್ಕೆ ಸಹಾಯ ಮಾಡಲಿಕ್ಕೆ ನೋಡ್ಬೇಕು. ನಿಮ್ಮ ಮನಸ್ಸಲ್ಲಿ ನಿಮ್ಮ ಇದರಲ್ಲಿ ಮಾನವೀಯತೆ ಇರಬೇಕು. ಅದಾದಮೇಲೆ ಮಾನವೀಯತೆ ಇತ್ತಂದರೆ ಯಾವುದೇ ಕೆಲಸ ಕಾರ್ಯಗಳು, ಯಾವುದೇ ಕರ್ತವ್ಯಗಳು ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಅದಕ್ಕೆ ನಾನು ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ, ಯೂನಿಫಾರ್ಮ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಒಂದು ಸರಿ ನೀವು ಯೂನಿಫಾರ್ಮ್ ಹಾಕಿದ ಮೇಲೆ ನೀವು ಸಾರ್ವಜನಿಕರಾಗಿ ಉಳಿಯಲ್ಲ. ಸೊ ನಿಮ್ಮ ಮೇಲೆ ಸಾರ್ವಜನಿಕರದ್ದು ಭಾಳ ಏನೋ ಆಶಾಭಾವನೆಗಳಿರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಇವರು ಯೂನಿಫಾರ್ಮ್ ನಿಮ್ಮ ನಡವಳಿಕೆನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೀವು ಹೇಗಿದ್ದೀರಾ, ನೀವು ಹೇಗೆ ಮಾತಾಡ್ತೀರಾ, ನೀವು ನೋಡ್ತಿರಲ್ಲ. ಈಗ ನೀವು ಹೋಮ್ ಗಾರ್ಡ್ಸ್ ಆಗಿ ಸೇರೋಕ್ಕಿಂತ ಮುಂಚೆ ಯಾರಾದರೂ ಪೊಲೀಸ್ ಆಫೀಸರ್ಸು, ಪೊಲೀಸ್ ಸಿಬ್ಬಂದಿ ಹೋಗಬೇಕಾದ್ರೆ ಅವ್ರು ನೋಡ್ತೀರಾ, ಯಾಕಂದರೆ ಯೂನಿಫಾರ್ಮ್ ಇಮಿಡಿಯೇಟಾಗಿ ಕಣ್ಣಿಗೆ ಕಂಡುಬಿಡುತ್ತೆ. ಸೊ ಅವ್ರ ಬಿಹೇವಿಯರ್ ಸರಿ ಇರಲಿಲ್ಲ ಅಂದರೆ ಅದೊಂಥರ ಕೆಟ್ಟ ಮೆಸೇಜ್ ಹೋಗುತ್ತೆ ಸಮಾಜದಲ್ಲಿ. ಅದಕ್ಕೆ ನೀವೆಲ್ಲ ಯೂನಿಫಾರ್ಮ್ ಹಾಕ್ತಕ್ಕಂಥವ್ರು ನಿಮ್ಮ ಬಿಹೇವಿಯರು, ನಿಮ್ಮ ನಡವಳಿಕೆ ಏನಿದೆ ಸಮಾಜದಲ್ಲಿ ಮತ್ತು ಸಾರ್ವಜನಿಕರ ಜೊತೆ ಚೆನ್ನಾಗಿರಲಿ. ಮತ್ತು ನಿಮಗೆ ದೇವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಆ ಅವಕಾಶವನ್ನು ಬಳಸಿಕೊಂಡು ಸಮಾಜಕ್ಕೋಸ್ಕರ ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಕೊಟ್ಟು ಮುಂದೆ ಈಗೆಲ್ಲ ನೀವು ಹೆಂಗಿದ್ದೀರಿ, ನಿಮ್ಮ ಮಕ್ಕಳು ನಾಳೆ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಯಲ್ಲಿ ಸೇರಲಿ. ಸೊ ನಿಮ್ಮಲ್ಲಿರ್ತಕ್ಕಂಥ ಶಿಸ್ತು ನೀವೇನು ಅಳವಡಿಸ್ಕೋತೀರಿ, ಆ ಶಿಸ್ತು ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ ಆ ಶಿಸ್ತು ಬಂದು ಅಲ್ಲಿ ಸಮಾಜಕ್ಕೋಸ್ಕರ ಅವರಿಂದ ಏನಾದರೂ ಒಳ್ಳೆಯ ಕೆಲಸ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಮತ್ತು ಈ ಮುಂದಿನ ದಿನ 10 ದಿನಗಳಲ್ಲಿ ನೀವು ಚೆನ್ನಾಗಿ ತರಬೇತಿಯನ್ನು ಪಡೀರಿ, ಭಾಳ ಇಂಟ್ರೆಸ್ಟ್ ಕೊಟ್ಟು ಪಡೀರಿ. ಈ ತರಬೇತಿ ಯಾರಿಗೂ ಸಿಗಲ್ಲ. ಈ ತರಬೇತಿ ಯೂನಿಫಾರ್ಮ್ ಹಾಕಿದವ್ರಿಗೆ ಮಾತ್ರ ಸಿಗೋದು. ಈವನ್ ಅವ್ರು ಹೇಳ್ತಾ ಇದ್ರು ವೆಪನ್ ಬಗ್ಗೆ ನಾವು ಹೇಳ್ಕೊಡ್ತೀವಿ, ಬೇರೆ ಬೇರೆ ಡ್ಯೂಟಿಗಳ ಬಗ್ಗೆ ಹೇಳ್ಕೊಡ್ತೀವಿ ಅಂತೇಳಿ. ಸೊ ಇದೊಂದು ಒಳ್ಳೆಯ ಅವಕಾಶ ನಿಮಗೆ. ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಹೋಮ್ ಗಾರ್ಡ್ ಯಾವ ಥರ ಕೆಲಸ ಮಾಡ್ತಾರೆ ಅಂತ ಅರಿತುಕೊಳ್ಳಿಕ್ಕೆ. ನಾಳೆ ಇದರಲ್ಲಿ ಸುಮಾರು ಜನ ಹೆಂಗೆ ಹುಡುಗರಿದ್ದೀರಿ, ನಾಳೆ ನೀವು ಯಾವುದಾದ್ರು ಎಕ್ಸಾಮಿಗೆ ಬರೋದು, ನೀವು PSI ಆಗ್ಬೋದು, ನೀವು DSP ಆಗ್ಬೋದು, ನೀವು IPS ಆಫೀಸರೇ ಆಗ್ಬೋದು. ಸೊ ಇದು ಬೇಸ್ ಇದ್ದಂಗೆ ನಿಮಗೆ. ಅದಕ್ಕೆ ಸ್ವಲ್ಪ ಇದನ್ನು ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಟು ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮ್ಮನ್ನು ಅಳವಡಿಸ್ಕೊಂಡು ಎಲ್ಲ ಜ್ಞಾನವನ್ನು ಪಡೆದುಕೊಂಡು ಸಮಾಜಕ್ಕೋಸ್ಕರ ಒಳ್ಳೆಯ ಕೆಲಸವನ್ನು ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತಾ, ನನಗೆ ಇವತ್ತು ಇಲ್ಲಿ ಕರೆದಿದ್ದಕ್ಕೆ, ಉದ್ಘಾಟನಾ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನಾನು ನಮ್ಮ ಹೋಮ್ ಗಾರ್ಡ್ ಕಮಾಂಡೆಂಟ್ ಅವರಿಗೆ ತುಂಬ ಆಭಾರಿಯಾಗಿದ್ದೀನಿ. ಥ್ಯಾಂಕ್ ಯು. ತಮಗೆಲ್ಲ ಗೊತ್ತಿರಬಹುದು, ಚುನಾವಣೆ ನಡೀತಿದೆ. ಅವರು ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮಗೆ ಬಂದಿದ್ದಾರೆ. ಇವತ್ತು ಅವರಿಗೆ ವಿಡಿಯೋ ಕಾನ್ಫರೆನ್ಸ್ ಕೂಡ ಇದೆ, ತುರ್ತಾಗಿ ಹೋಗ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನೆನಪಿನ ಕಾಣಿಕೆಯನ್ನು ಜಿಲ್ಲಾ ಸಮಾಜ ನೀಡಬೇಕಂತೆಲ್ಲ ಅವರನ್ನು ಕೋರುತ್ತೇನೆ. ಇವಾಗಲೇ SP ಸಾಹೇಬರು ಹೇಳಿದಾಗೆ, ನಾವು ಯೂನಿಫಾರ್ಮ್ ತೆಗೆದ್ರೆ ಸಾರ್ವಜನಿಕರಲ್ಲಿ ಒಬ್ಬರು, ಯೂನಿಫಾರ್ಮ್ ಹಾಕಿದರೆ ನಮಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಅಂತ ಹೇಳಿದರೆ ಇನ್ ಎಕ್ಸಿಕ್ಯೂಷನ್ ಆಫ್ ಅವರ್ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. 10:11 ನಾವು ನಮ್ಮ ಸಿವಿಲ್ ಡ್ರೆಸ್ ಹಾಕಿಕೊಂಡು ಹೋದರೆ 10:11 ಗೋವಿಂದ ಅಂತ ಹೇಳಿಕೊಂಡು ಹೋಗ್ತಾ ಇರ್ತೇವೆ. ಆದರೆ ದಿ ಮೊಮೆಂಟ್ ವಿ ವೇರ್ ಅವರ್ ಯೂನಿಫಾರ್ಮ್, ನಾನಾಗಲಿ ನೀವಾಗಲಿ, ನಮಗೆ ಬಹಳಷ್ಟು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಬರ್ತದೆ. ಈ ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ಒಂದು ಟ್ರೈನಿಂಗ್ ಅಂತ ಅಗತ್ಯವೇ ಇದೆ. ಯಾವುದರಲ್ಲಿ ಇರಲಿ, ಅದು ಬ್ಯಾಂಕಿಗೆ ನೀವು ಕ್ಲರ್ಕ್ ಆಗಿ ಸೇರಬಹುದು, ಆಫೀಸರ್ ಆಗಿ ಪ್ರಮೋಟ್ ಆಗ್ಬೋದು, ಅಥವಾ ಯಾವುದೇ ಒಂದು ನಮ್ಮ ಜೀವನದ ಅಥವಾ ಒಫಿಷಿಯಲ್ ಕ್ಲಾಸಿಫಿಕೇಷನಲ್ಲಿ ಪ್ರತಿಯೊಂದಕ್ಕೂ ಒಂದು ಟ್ರೈನಿಂಗ್ ಅಂತ ಇದೆ. ನಾನು 15 ವರ್ಷ NCCಯಲ್ಲಿ ನಾನು ಎಲೋಷಿಯಸ್ ಕಾಲೇಜಲ್ಲಿ ಪ್ರೊಫೆಸರ್ ರಿಟೈರ್ಡ್ ಆಗಿದ್ದೇನೆ. ಆಗ NCC 15 ವರ್ಷ NCC ಟ್ರೈನಿಂಗ್ ಮಾಡ್ತಾ ಇದ್ದೆ. ಪ್ರತಿ ವರ್ಷ ನನಗೆ ಒಂದೊಂದು ತಿಂಗಳು ರಿಫ್ರೆಷರಿಗೆ ಟ್ರೈನಿಂಗ್ ಕಳಿಸ್ತಾ ಇದ್ದರು. ಅಲ್ಲಿ ಇಂಡಿಯನ್ ಏರ್ಫೋರ್ಸ್ನವರ ಮೂಲಕ ನನಗೆ ಟ್ರೈನಿಂಗ್ ಆಗ್ತಾಯಿತ್ತು.
ಆ ಒಂದು ಟ್ರೈನಿಂಗನ್ನು ತಗೊಳ್ಳೋದೇ ಒಂದು ದೊಡ್ಡ ಭಾಗ್ಯ. ಯಾಕೆಂದರೆ ಎಲ್ಲರಿಗೆ ಈ ಟ್ರೈನಿಂಗ್ ಸಿಗುವುದಿಲ್ಲ. ಸರ್ ಹೇಳಿದಾಗೆ ರೈಫಲನ್ನು ಹಿಡಿಯುವುದು ಸಾರ್ವಜನಿಕರಿಗೆ ಸಿಗುವಂಥ ವಿಷಯ ಅಲ್ಲ, ಪಿಸ್ತೂಲ್ಗಳನ್ನು ಹಿಡಿಯುವುದು ಎಲ್ಲರಿಗೆ ಸಿಗುವಂಥ ಚಾನ್ಸ್ ಅಲ್ಲ. ನಮಗೆ ಅಂಥ ಒಂದು ಚಾನ್ಸ್, ಅಂತ ಒಂದು ಭಾಗ್ಯ ಸಿಗ್ತದೆ. ಆ ಥರ ಒಂದು ನಾವು ನಮ್ಮನ್ನು ನಿಭಾಯಿಸ್ಕೊಂಡು ಹೋಗುವಂಥ ಒಂದು ಕರ್ತವ್ಯವನ್ನು ಮಾಡುವಂಥ ಒಂದು ಭಾಗ್ಯ, ಇಟ್ಸ್ ಅನ್ ಆಪರ್ಚುನಿಟಿ ಅಂತ. ಈ ಒಂದು ಸಮಯದಲ್ಲಿ ನೀವೆಲ್ಲರೂ ಈ ಒಂದು ಗೃಹ ರಕ್ಷಕ ದಳದ ಮೆಂಬರ್ ಆಗಿ ನೀವು ಸೇರ್ತಾ ಇದ್ದೀರಿ, ಎಷ್ಟೋ ವಿಷಯಗಳನ್ನು ಕಲಿತಾ ಇದ್ದೀರಿ. ಇದನ್ನು ನೀವು ಒಂದು ಕರ್ತವ್ಯ ಮತ್ತೊಂದು ನಮಗೆ ಸಿಕ್ಕಿದ ಒಂದು ಭಾಗ್ಯ ಅಂತ ಹೇಳಿಕೊಂಡು ನೀವು ಮುಂದೆ ಮಾಡಬೇಕಾಗ್ತದೆ. ಈ ವಿಷಯಗಳನ್ನು ನಾನು ಹೇಳ್ತಾ ಇರುವಾಗ ಒಂದು ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ವಿ ಕೆನಾಟ್ ಎಕ್ಸ್ಪೆಕ್ಟ್ ಗಾಡ್ಸ್ ಟು ಬಿ ಪ್ರೆಸೆಂಟ್ ಎವ್ರಿವೇರ್. ಭಗವಂತನನ್ನು ಎಲ್ಲ ಜಾಗದಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕೆ? ವೆನ್ ವಿ ನೀಡ್, ಇವನ್ ದೋ ವಿ ಕಾಲ್ ಅವರು ಸರ್ವಶಕ್ತ ಅಥವಾ ಸರ್ವಂತರಯಾಮಿ, ಸರ್ವವ್ಯಾಪ್ತಿ ಅಂತ ಹೇಳಿದ್ರು ಎಲ್ಲ ಕಡೆಯಲ್ಲಿ ಇರುವುದಿಲ್ಲ ಅವರು. ಇಂಗ್ಲೀಷ್ನಲ್ಲಿ ಓಮ್ನಿ ಪೊಟೆಂಟ್ ಆ್ಯಂಡ್ ಓಮ್ನಿ ಪ್ರೆಸೆಂಟ್. ಸರ್ವಶಕ್ತನಿಗೆ ಓಮ್ನಿ ಪೊಟೆಂಟ್ ಅಂತ ಹೇಳ್ತೇವೆ, ಸರ್ವವ್ಯಾಪ್ತಿಗೆ ಓಮ್ನಿ ಪ್ರೆಸೆಂಟ್. ದೇವರು ಎಲ್ಲ ಕಡೆಯಲ್ಲಿ ಇರಬೇಕು, ಆದರೆ ಇರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಒಂದು ಮಾತಿದೆ, ಎಲ್ಲರ ಮನೆಯಲ್ಲಿ ನಮಗೆ ಅಮ್ಮ, ನಮ್ಮ ತಾಯಿ ನಮಗೆಲ್ಲರಿಗೂ ಒಂದು ಕರುಣೆಯಿಂದ ನೋಡುವ ಒಂದು ಜನ, ದೇವರಿಗೆ ಸಮಾನರಾಗಿ ನಮಗೆ ಒಂದು ಕೊಟ್ಟಿದ್ದಾರೆ. ಅದೇ ವಿಷಯದಲ್ಲಿ ಎಲ್ಲ ಕಡೆಯಲ್ಲಿ ಪೊಲೀಸರು ಇರಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆಯಲ್ಲಿ ಡಾಕ್ಟರ್ಗಳು ಇರಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆಯಲ್ಲಿ ನಮಗೆ ಸ್ಪೆಷಲಿಸ್ಟ್ಗಳು ಇರಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ನನ್ನಂಥವರು, ನಿಮ್ಮಂಥವರು ಈ ಫಸ್ಟ್ ಏಡ್ ಕಲಿತು ಸ್ವಲ್ಪ ಒಂದು ಡಾಕ್ಟ್ರ ಸೇವೆಯನ್ನು ಮಾಡಬಹುದು, ಅಥವಾ ಡಿಸಿಪ್ಲಿನ್ ನಮ್ಮ ಲೆಫ್ಟ್ ರೈಟನ್ನು ಕಲಿತು ಸ್ವಲ್ಪ ಮಾರ್ಚ್ ಪಾಸ್ಟನ್ನು ಕಲಿತು ಒಂದು ಪೊಲೀಸರ ಥರದಲ್ಲಿ ಒಂದು ಡಿಸಿಪ್ಲಿನ್ಡ್ ಪರ್ಸನಲ್ ಆಗಿ ಒಂದು ಸಮಾಜದಲ್ಲಿ ಇರಬಹುದು. ಅದು ಟ್ರಾಫಿಕ್ ಆರ್ಗನೈಸೇಷನ್ ಇರ್ಬೋದು, ಟ್ರಾಫಿಕ್ನಲ್ಲಿ ನೀವು ನಿಮ್ಮ ಪಾರ್ಟಿಸಿಪೇಷನ್ ಇರ್ಬೋದು, ಅಥವಾ ಬೇರೆ ಚುನಾವಣೆಯಲ್ಲಿ ನಿಮ್ಮ ಭಾಗ್ಯ ಇರ್ಬೋದು. ವೇರೆವರ್ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಥವಾ ಡಿಸಿಪ್ಲಿನ್ಡ್ ಒಂದು ಆರ್ಗನೈಸೇಷನ್ ಬೇಕು ಅಂತ ಹೇಳುವ ಕಡೆಯಲ್ಲಿ ನಿಮ್ಮನ್ನು ಅವರು ಉಪಯೋಗಿಸುವುದು ಅಥವಾ ನಿಮ್ಮನ್ನು ಡೆಪ್ಯೂಟ್ ಮಾಡುವಂಥದ್ದು ಒಂದು ನಿಮಗೆ ಚಾನ್ಸ್ ಇದೆ. ಸೊ ನಾನು ಆಗಲಿ ನೀವು ಆಗಲಿ ನಾವು ಸ್ಪೆಷಲಿಸ್ಟ್ಗಳಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಹಾಗೆ 100% ನಮಗೆ ಟ್ರೈನಿಂಗ್ ಎಲ್ಲ ಸಿಗ್ತಾ ಇಲ್ಲ. ಆದರೂ ನಾವು ಆಲ್ರೌಂಡರ್ ಅಂತ ಹೇಳುವ ಒಂದು ವಿಷಯವನ್ನು ತಗೊಂಡು, ಈಗ ಕ್ರಿಕೆಟಲ್ಲಿ ಸಹ ಬ್ಯಾಟಿಂಗ್ ಬೌಲಿಂಗ್ ಎರಡು ಸಹ ಗೊತ್ತಿದ್ದರೆ ಅವರಿಗೆ ಬಹಳ ಒಂದು ಇಂಪಾರ್ಟೆಂಟ್. ಈಗ ಗೊತ್ತಿದೆ ನಿಮಗೆ, ನಮ್ಮ IPLನಲ್ಲೆಲ್ಲ ಆಲ್ರೌಂಡರ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪ್ಯೂರ್ ಬ್ಯಾಟ್ಸ್ಮೆನ್ ಆ್ಯಂಡ್ ಪ್ಯೂರ್ ಬೌಲರ್ಸ್. ಹಾಗೆ ನೀವು ಕೂಡ ಒಂದು ಆಲ್ರೌಂಡರ್ಸ್. ನನ್ನನ್ನು ಸಹ ಸೇರಿಸಿಕೊಂಡು, ನಮ್ಮ ಟ್ರಾಫಿಕ್ ವಾರ್ಡನ್ಸ್ಗಳನ್ನು ಸಹ ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ, ನಾವು ಒಂದು ಆಲ್ರೌಂಡರ್ ಆಗಿ ಕೆಲಸ ಮಾಡಬೇಕು. ಈಗ ನಮಗೆ ಗೌರ್ಮೆಂಟ್ ಇದು ಡಾಕ್ಟ್ರುಗಳಲ್ಲಿ ಸಹ ತುಂಬ ಸ್ಪೆಷಲಿಸ್ಟ್ಗಳು, ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್, ಎಲ್ಲ ಕಿಡ್ನಿ ಸ್ಪೆಷಲಿಸ್ಟ್ ಮತ್ತು ಬ್ರೈನ್ ಸ್ಪೆಷಲಿಸ್ಟ್ ಇದ್ದರೆ ಪ್ರಯೋಜನ ಇಲ್ಲ. ಜನರಲ್ ಪ್ರಾಕ್ಟೀಷನರ್ ನಮಗೆ ಬೇಕು. ಪ್ರತಿಯೊಂದು ಕಡೆಯಲ್ಲಿ ಜನರಲ್ ಪ್ರಾಕ್ಟೀಷನರ್ ಇದ್ರೇ ನಮ್ಮ ಸಾರ್ವಜನಿಕರಿಗೆ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಆಗೋದು. ಅಂಥ ಒಂದು ಕಂಡೀಷನಲ್ಲಿ ನೀವು ಒಟ್ಟಿಗೆ ಸೇರಿಕೊಂಡು ನಮ್ಮ ಸಮಾಜಕ್ಕೆ ಆಗುವಂಥ ನಮ್ಮ ಒಂದು ಕೊಡುಗೆಯನ್ನು ಕೊಡಬೇಕು. ಕೊಡುವುದರಲ್ಲಿ ನೀವು ಒಂದು ಹುರುಪನ್ನು ತೋರಿಸಬೇಕು, ಎಂಥೂಸಿಯಾಸಮ್. ಪ್ರತಿಯೊಬ್ಬರಲ್ಲಿಯೂ ನಮ್ಮ ಹತ್ರ ಆ ಥರದ ಒಂದು ಹುರುಪು ಇರಬೇಕು. ಸಮಾಜಕ್ಕೆ ಕೊಡುವಂಥ, ನಮ್ಮ ಕಾಂಟ್ರಿಬ್ಯೂಷನ್ ಮಾಡುವಂಥ ಒಂದು ಅಭಿರುಚಿಯನ್ನು ನೀವು ಡೆವಲಪ್ ಮಾಡಿಕೊಳ್ಬೇಕು. ಇದರಿಂದ ನಾವು ಕೂಡ ಬೆಳೀತೇವೆ, ನಮ್ಮ ಸಮಾಜವನ್ನು ಕೂಡ ನಾವು ಬೆಳೆಸಲಿಕ್ಕೆ ಆಗ್ತದೆ ಅಂತ ಹೇಳಿಕೊಂಡು, ನಿಮಗೆಲ್ಲರಿಗೂ ಈ ಒಂದು ತರಬೇತಿಗೆ ಶಿಬಿರ ಉದ್ಘಾಟನೆ ಸಮಯದಲ್ಲಿ ನೀವು ಈಗ ಸೇರಿದ್ದೀರಿ. ಇನ್ನು ಮುಂದೆ ಕೂಡ ನಿಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು, ಒಳ್ಳೆಯ ಥರದಲ್ಲಿ ಕೊಡಬೇಕು ಅಂತ ಹೇಳಿಕೊಂಡು ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. ಆಮೇಲೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ,
ಇದರಿಂದ ಎಲ್ಲರಿಗೆ ಒಳಿತಾಗಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಜಿಲ್ಲಾ ಕಮಾಂಡೆಂಟ್ ಡಾಕ್ಟರ್ ಮುರಳಿಮಂಚಂತ್ ಅವರು ಶಿಬಿರವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೋರ್ತೇನೆ. ಪ್ರತಿಯೊಬ್ಬರಿಗೂ ಸಹ ಯಾವುದೇ ಒಂದು ಇಲಾಖೆಗೆ ಸೇರಿದ ಮೇಲೆ ಒಂದು ಕನಿಷ್ಠ ಮಿನಿಮಮ್ ಮೂಲ ತರಬೇತಿಯನ್ನು ನೀಡುವುದು ಅತಿ ಅವಶ್ಯಕ. ಯಾಕೆಂತ ಹೇಳಿದರೆ ಒಂದು ಯೂನಿಫಾರ್ಮ್ ಹಾಕಿದ ಮೇಲೆ ನಿಮಗೆಲ್ಲ ಅಫಿಷಿಯಲಿ ಸಿ ಫಾರ್ಮ್ ಕೊಟ್ಟರೂ ಸಹ ನಿಮಗೆ ಸಮಾಜದ ನಡುವೆ ಹೇಗೆ ವ್ಯವಹರಿಸಬೇಕು ಅನ್ನುವುದರ ಬಗ್ಗೆ ಪರಿಜ್ಞಾನ ಇರಬೇಕಾಗತ್ತೆ. ಈಗ ತಾನೇ ನಮ್ಮ SP ಸಾಹೇಬರು ಹೇಳಿದರು, ಸುರೇಶ್ನಾಥ್ ಸರ್ ಅವರು ಹೇಳಿದರು, ನೀವು ಯೂನಿಫಾರ್ಮ್ ಹಾಕಿದ ಮೇಲೆ ಸಮಾಜದಲ್ಲಿ ಎದ್ದು ಕಾಣ್ತೇವೆ, ಯೂನಿಫಾರ್ಮ್ ತೆಗೆದ್ರೆ ಎಲ್ಲ 10ರೊಟ್ಟಿಗೆ 11 ನೀವು ಇರ್ತೀವಿ. ಈ ಯೂನಿಫಾರ್ಮ್ ಹಾಕಿದಾಗ ನಿಮ್ಮ ನಡವಳಿಕೆ ಇತರರಿಗೆ ಮಾದರಿಯಾಗಿರಬೇಕಾಗತ್ತೆ. ನೀವು ಎಲ್ಲರೊಟ್ಟಿಗೆ ನೀವು ಗುಂಪಿನಲ್ಲಿ ಗೋವಿಂದ ಆಗೋ ಬದಲು ನೀವು ನಿಮ್ಮ ನಡವಳಿಕೆಯಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಬೇಕಾಗತ್ತೆ. ನಿಮಗೆ ಗುರುತಿಸಿಕೊಳ್ಳಿಕ್ಕೆ ನಾವು ಗೃಹ ರಕ್ಷಕರು ಅಂತೇಳಿ ಅಪಾಯಿಂಟ್ ಮಾಡಿ ಸಿ ಫಾರ್ಮ್ ಕೊಟ್ಟು ನಿಮ್ಮನ್ನು ಅಧಿಕೃತವಾಗಿ ಸಮಾಜದ ರಕ್ಷಣೆಗೆ, ಸಮಾಜದ ಆರೋಗ್ಯದ ರಕ್ಷಣೆಗೆ ಹೊಣೆಗಾರಿಕೆಯನ್ನು ನಿಮಗೆ ನಾವು ನೀಡಿರ್ತೇವೆ. ಇದನ್ನು ನಿಭಾಯಿಸುವಲ್ಲಿ ನಿಮಗೆ ಒಂದು ಕನಿಷ್ಠವಾದಂತಹ ಜ್ಞಾನ ಇರಬೇಕಾಗತ್ತೆ. ಅದು ಈ ತರಬೇತಿಯ ಲಿಸ್ಟನ್ನು ನೋಡಿದರೆ ನಿಮಗೆ ಪ್ರಥಮ ಚಿಕಿತ್ಸೆ ಇರ್ಬೋದು. ನೀವು ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇರ್ತೀರಾ, ಅಲ್ಲಿ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅಲ್ಲಿ ನಿಮಗೆ ಬೇಸಿಕ್ ಫಸ್ಟ್ ಏಡ್ ಕೊಡೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಅದೇ ರೀತಿ ನೀವು ಟ್ರಾಫಿಕಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಬೇರೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಯಾರೋ ಒಬ್ಬರಿಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಸಂದರ್ಭಗಳಲ್ಲಿ ಬೇಸಿಕ್ ಲೈಫ್ ಸಪೋರ್ಟ್ ಅಂತೇಳಿ, ಅಂದರೆ ಆ ಕ್ಷಣದಲ್ಲಿ ವೈದ್ಯರ ಬಳಿ ನಿಮ್ಮನ್ನು ಆ ರೋಗಿಯನ್ನು ತಲುಪಿಸುವಲ್ಲಿವರೆಗೆ ರೋಗಿಯ ಜೀವ ಉಳಿಸಲಿಕ್ಕೆ ನೀವು ನಿಮ್ಮ ಕಾಮನ್ ಸೆನ್ಸನ್ನು ಯುಟಿಲೈಸ್ ಮಾಡಿ ಹೃದಯದ ಹೃದಯ ಸ್ತಂಭನ ಆದದ್ದನ್ನು ಪುನಶ್ಚೇತನಗೊಳಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಅದರ ಬಗ್ಗೆಯೂ ತರಬೇತಿ ಕೊಡ್ತೇವೆ. ಅದೇ ರೀತಿ ನಿಮಗೆ ಲಾಠಿ ಕೊಡ್ತೇವೆ, ಲಾಠಿಯನ್ನು ಹೇಗೆ ಬಳಸಬೇಕು, ಯಾವ ರೀತಿ ಲಾಠಿಯನ್ನು ಉಪಯೋಗಿಸಬೇಕು ಅದರ ಬಗ್ಗೆ ಲಾಠಿ ಡ್ರಿಲ್ ಇರುತ್ತೆ. ಮತ್ತು ಗನ್ ನೀವು ನಮ್ಮ ಸ್ವಾತಂತ್ರ್ಯ ಪೀರಿಯಡ್ಗಳಲ್ಲಿ ಅಥವಾ ಗಣರಾಜ್ಯೋತ್ಸವ ಪೀರಿಯಡ್ಗಳಲ್ಲೇ ನೀವು ಅದನ್ನು ಬಳಸ್ತೀರ. ಅದನ್ನು ಯಾವ ರೀತಿ ಹಿಡ್ಕೊಳ್ಬೇಕು, ಯಾವ ರೀತಿ ಗೌರವ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆಯೂ ತರಬೇತಿ ನೀಡುತ್ತೆ. ಹೀಗೆ ಹಲವಾರು ವಿಚಾರಗಳ ಬಗ್ಗೆ, ಮತ್ತು ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ನಿಮಗೆ ನಾವು ವಿಶೇಷವಾದಂತಹ ತರಬೇತಿ 10 ದಿವಸದಲ್ಲಿ ಎಲ್ಲವನ್ನ ಕಲೀಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಗೊತ್ತು. ಆದರೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ತಲೆಗೆ ನಮಗೆ ತುರುಕಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಕನಿಷ್ಠವಾದಂಥ ಜ್ಞಾನ ನಿಮಗಿದ್ದರೆ ನೀವೇನು ಪರಿಪೂರ್ಣವಾಗಿ ನೀವೆಲ್ಲವನ್ನ ಕಲಿಬೇಕು ಅಂತ ನಾವು ಹೇಳಲ್ಲ. ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಮಾಹಿತಿ ಇದ್ದರೆ ನಿಮಗೆ ಮುಂಬರುವ ದುರಂತಗಳನ್ನು ತಪ್ಪಿಸಲಿಕ್ಕೆ ಅಥವಾ ಮುಂಬರುವ ದುರಂತದಿಂದ ಆಗುವಂಥ ತೊಂದರೆಗಳನ್ನು ಮಿನಿಮೈಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸುರೇಶ್ನಾಥ್ ಸರ್ ಹೇಳಿದಾಗೆ ನೀವು ಒಂದು ರೀತಿಯ ಆಲ್ರೌಂಡರ್, ಎಲ್ಲವನ್ನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಲ್ತರೆ ಒಂದು ಸಮಾಜದ ಸುದೃಢವಾದಂಥ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಗೃಹ ರಕ್ಷಕರು ಅತಿ ಅವಶ್ಯಕ. ಒಂದು ರೀತಿಯಲ್ಲಿ ನೀವೆಲ್ಲ, ನಾನು ಈ ವಿಚಾರವನ್ನು ಪದೇ ಹೇಳ್ತಾ ಇದ್ದೇನೆ, ನೀವೊಂದು ರೀತಿಯ ಯೋಧರಿದ್ದಾಗೆ, ಸೈನಿಕರಿದ್ದಾಗೆ, ದೇಶದ ಒಳಗಿನ ಸೈನಿಕರು. ಹೇಗೆ ಗಡಿಯಲ್ಲಿ ದೇಶವನ್ನು ಕಾಯಲಿಕ್ಕೆ ಯೋಧರಿರ್ತಾರೋ ಹಾಗೆ ನೀವು ದೇಶದೊಳಗಿನ ಸೈನಿಕರು. ದೇಶದ ಒಳಗಡೆ ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ, ನಿಮ್ಮ ದೇಶದಲ್ಲಿ, ನಿಮ್ಮ ರಾಜ್ಯದಲ್ಲಿ ನೀವು ಎಲ್ಲಿರ್ತೀರೋ ಅಲ್ಲಿ, ಎಲ್ಲಿ ಡ್ಯೂಟಿ ಮಾಡ್ತೀರೋ ಅಲ್ಲಿ ಏನಾದರೂ ಕಾನೂನು ಬಾಹಿರ ಚಟುವಟಿಕೆ ಆದರೆ ನಿಮಗೆ ಅದನ್ನು ನಿಯಂತ್ರಿಸಲಿಕ್ಕೆ ಅಧಿಕಾರ ಇರುತ್ತೆ. ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ಹೇಳ್ಬೋದು. ಯಾವುದೇ ರೀತಿಯ ದುರಂತ ಆದಾಗ, ಯಾವುದೇ ರೀತಿಯ ತೊಂದರೆಗಳಾದಾಗ, ಅದು ಮಾನವ ನಿರ್ಮಿತ ಇರ್ಬೋದು ಅಥವಾ ನೈಸರ್ಗಿಕ ದುರಂತ ಆದಾಗ ತಕ್ಷಣವೇ ನಿಮಗೆ ರಿಯಾಕ್ಟ್ ಮಾಡಿ ಅದನ್ನು, ದೇಶದ ಸಂಪತ್ತನ್ನು, ಮಾನವ ಸಂಪನ್ಮೂಲಗಳನ್ನು ಉಳಿಸುವಂಥ ಒಂದು ಹೆಚ್ಚಿನ ಜವಾಬ್ದಾರಿ ನಿಮಗಿರ್ತದೆ. ಈ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಬೇಕಾದಂಥ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮಗೆ ಹಲವಾರು ಕಡೆ ನೀವು ಕೆಲಸ ಮಾಡ್ತಾ ಇರ್ತೀರ. ಅದು ಟ್ರಾಫಿಕಲ್ಲಿ ಇರ್ಬೋದು, RTOದಲ್ಲಿ ಇರ್ಬೋದು, ಜೈಲಿನಲ್ಲಿ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಅಥವಾ ದೇವಸ್ಥಾನಗಳಲ್ಲಿ ಇರ್ಬೋದು, ಬಂದೋಬಸ್ತ್ ಕರ್ತವ್ಯ ಇರ್ಬೋದು. ಎಲ್ಲ ಕಡೆ ನಿಮಗೆ ಒಂದು ಕನಿಷ್ಠ ಮಿನಿಮಮ್ ನಾಲೆಜ್ ಇರಬೇಕಾಗತ್ತೆ. ಯೂನಿಫಾರ್ಮ್ ಹಾಕ್ಕೊಂಡು ಯಾವ ರೀತಿ ಹಿರಿಯ ಅಧಿಕಾರಿಗಳ ಜೊತೆ ವ್ಯವಹರಿಸಬೇಕು, ಮಾತಾಡಬೇಕು ಅನ್ನೋದ್ರ ಬಗ್ಗೆನೂ ಪರಿಜ್ಞಾನ ಇರಬೇಕಾಗತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಿಮಗೆ ಎಲ್ಲ ವಿಚಾರಗಳನ್ನು ನಾವು ಮನದತ್ತು ಮಾಡುವ ಉದ್ದೇಶದಿಂದ ಈ ಒಂದು ಬೇಸಿಕ್ ಟ್ರೈನಿಂಗ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ.
ಮೊದಲನೇ ವರ್ಷದವರಿಗೆ 10 ದಿವಸ, ಎರಡನೇ ವರ್ಷದವರಿಗೆ 8 ದಿವಸ, ಬಹುಶಃ 35ರಲ್ಲಿ 33 ಜನ ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಸಿಕ್ಕಂಥ ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ನೀವು ಹೋಮ್ ಗಾರ್ಡ್ ಅಂತೇಳಿ ಎದೆ ತಟ್ಟಿ ಹೇಳಬೇಕಾದ್ರೆ ಈ ಒಂದು ಕನಿಷ್ಠ ಜ್ಞಾನ ನಿಮಗೆ ಇರಬೇಕಾಗತ್ತೆ. ಅದನ್ನು ಬಂದಿರುವ ಸಮಯ ಈ ಅವಕಾಶದಲ್ಲಿ ಸರಿಯಾಗಿ ಬಳಸ್ಕೊಂಡು ಒಂದು ಮಾದರಿ ಗೃಹ ರಕ್ಷಕರಾಗಿ ನೀವೆಲ್ಲ ಹೊರಹೊಮ್ಮಬೇಕು ಅನ್ನೋದೇ ನಮ್ಮ ಆಸೆ. ನಿಮಗೆ ಬೇಕಾದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಫಸ್ಟ್ ಏಡಿಗೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಬೇಸಿಕ್ ಲೈಫ್ ಸಪೋರ್ಟಿಗೆ ಬೇರೆ ವೈದ್ಯರನ್ನು ಕರೆಸ್ತೇವೆ. ಅದೇ ರೀತಿ ಟ್ರಾಫಿಕ್ನಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಬಗ್ಗೆ ಬ್ಯಾಲೆಟ್ ನಿಮ್ಮ ಬೇರೆ ಬೇರೆ ತರಬೇತಿಗಳಿಗೆ ಅದಕ್ಕೆ ಸೂಕ್ತವಾದಂಥ ವ್ಯಕ್ತಿಗಳನ್ನು ನಾವು ಕರೆದಿದ್ದೇವೆ. ಸೊ ಎಲ್ಲರೂ ಬಂದು ನಿಮಗೆ ಅವರ ಜ್ಞಾನವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಅದನ್ನು ಈ ಒಂದು 10 ದಿವಸಗಳ ಕಾಲ ನೀವು ಅದನ್ನು ಸರಿಯಾಗಿ ಬಳಸ್ಕೊಂಡು ಒಳ್ಳೆ ಮಾದರಿ ಗೃಹ ರಕ್ಷಕರಾಗಿ ಹೊರಹೊಮ್ಮಿದ್ರೆ ಅದುವೇ ನಮ್ಮ ಸಮಾಜಕ್ಕೆ ನೀವು ದೊಡ್ಡ ಆಸ್ತಿ ಆಗ್ತೀರಾ ಅನ್ನುವ ಒಂದು ಭಾವನೆಯೊಂದಿಗೆ ನಿಮಗೆಲ್ಲರಿಗೂ ಈ ಒಂದು ಮೂಲ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಶುಭ ಹಾರೈಸ್ತೇನೆ. ಅವಕಾಶವನ್ನು ಬಳಸಿಕೊಂಡು ದೇಶದ ಉತ್ತಮ ಪ್ರಜೆಯಾಗಲಿಕ್ಕೆ ನಾವೆಲ್ಲ ಒಟ್ಟುಗೂಡಿ ಕೆಲಸ ಮಾಡೋಣ ಮತ್ತು ದೇಶದ ಭವಿಷ್ಯ ಉಜ್ವಲ ಆಗಲಿಕ್ಕೆ ಮತ್ತು ಸುದೃಢವಾದ ಬಲಿಷ್ಠವಾದ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳುತ್ತಾ ಮಗದೊಮ್ಮೆ ನಿಮಗೆಲ್ಲರಿಗೂ ಶುಭಾಶಯ ಕೋರುತ್ತಾ ನನ್ನ ಮಾತಿಗೆ ವಿರಾಮ ಹಾಡುತ್ತೇನೆ. ಜೈ ಹಿಂದ್. ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ವಂದನೆಗಳು. ವಂದಾರ್ಪಣೆ ಶ್ರೀಮತಿ ಕವಿತಾ ಅಧೀಕ್ಷರು, ಗೃಹ ರಕ್ಷಕ ದಳ ಆಫೀಸ್, ಮಂಗಳೂರು. ಇರುವಂಥ ಪ್ರೊಫೆಸರ್ ಸುರೇಶ್ನಾಥ್ ಟ್ರಾಫಿಕ್ ವಾರ್ಡನ್ ಮುಖ್ಯಸ್ಥರು ಇವರಿಗೆ ಸಂಸ್ಥೆಯ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು. ಆರಕ್ಷಕ ದಳದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವಂಥ ಒಂದು ವಾರ್ಷಿಕ ತರಬೇತಿ ಶಿಬಿರ, ಹೊಸದಾಗಿ ನೇಮಕಾತಿಗೊಂಡಿರುವಂಥ ಗೃಹರಕ್ಷಕರಿಗೆ 10 ದಿನಗಳ ಮೂಲ ತರಬೇತಿ ಶಿಬಿರವನ್ನು ದಿನಾಂಕ 10ರಿಂದ 19ರವರೆಗೆ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರಕ್ಕೆ ಮುಖ್ಯ ಅತಿಥಿಯಾಗಿ ಮತ್ತು ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀ ವಿಕ್ರಮ್ ಅಮಠ IPS ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಆಗಮಿಸಿ ತಮ್ಮ ಬಿಡುವಿಲ್ಲದ ಕೆಲಸ ಹೊರತಾಗಿ ಆಗಮಿಸಿದರು. ಅವರಿಗೆ ತುರ್ತು ಕೆಲಸದ ನಿಮಿತ್ತ ಇಲ್ಲಿಂದ ತೆರಳಿರುತ್ತಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ಜಿಲ್ಲಾ ಗೃಹರಕ್ಷಕ ದಳ ಸಂಸ್ಥೆಯ ಪರವಾಗಿ, ಸಮಾದೇಶ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುರೇಶ್ನಾಥ್ ಟ್ರಾಫಿಕ್ ವಾರ್ಡನ್ ಆಗಮಿಸಿ ಗೃಹರಕ್ಷಕರಿಗೆ ತರಬೇತಿಯ ಸದುಪಯೋಗಪಡಿಸಿಕೊಳ್ಬೇಕು, ಎಲ್ಲ ತರಬೇತಿಯನ್ನು ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ಆಲ್ರೌಂಡರ್ ಆಗಿ ಕೆಲಸ ಮಾಡಬೇಕು ಅಂತ ಅವರು ನಿಮಗೆಲ್ಲ ಪ್ರೋತ್ಸಾಹದಾಯಕ ಮಾತುಗಳನ್ನು ಆಡಿರ್ತಾರೆ. ಇವರಿಗೆ ಸಹ ನಮ್ಮ ಇಲಾಖೆ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ನಮ್ಮ ಮುಖ್ಯ ಬೆನ್ನೆಲುಬು ಅಂತ ಹೇಳ್ಬೋದು, ಇವರು ಸಮಾದೇಶರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಹಾಗೂ ಮುಖ್ಯ ಪಾಲಕರು ಪೌರರಕ್ಷಣೆ ಇವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಗೃಹರಕ್ಷಕರನ್ನು ಹುರಿದುಂಬಿಸಿ ಮಾತಾಡಿದ್ದಾರೆ. ಎಲ್ಲ ತರಬೇತಿಯನ್ನು ಯಶಸ್ವಿಯಾಗಿ ನೀವು ಸದುಪಯೋಗಪಡಿಸಿಕೊಂಡು ಮಾದರಿ ಗೃಹರಕ್ಷಕರಾಗಬೇಕು ಅಂತ ನಿಮಗೆ ಕರೆ ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಸಂಸ್ಥೆಯ ಶ್ರೀ ರಮೇಶ್ ರವರು ಡೆಪ್ಟಿ ಕಮಾಂಡೆಂಟ್ ಗೃಹರಕ್ಷಕ ದಳ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಇನ್ನು 10 ದಿನಗಳ ನಿಮ್ಮ ತರಬೇತಿ ಶಿಬಿರದಲ್ಲಿ ಎಲ್ಲ ನಿಮಗೆ ತರಬೇತಿಗಳಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಇವರಿಗೆ ಇಲಾಖೆ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾರೆ. ಮತ್ತು ಈ ಶಿಬಿರಕ್ಕೆ ಆಗಮಿಸಿರುವಂಥ ಎಲ್ಲ ಗೃಹರಕ್ಷಕಿಯರು, ಇವರು ಸಂಸ್ಥೆಯ ಎಲ್ಲ ನೀಡುವಂಥ ಎಲ್ಲ ತರಬೇತಿಗಳನ್ನು ಉತ್ತಮವಾಗಿ ಕಲಿತ್ಕೊಂಡು ನೀವು ಉತ್ತಮ ಗೃಹರಕ್ಷಕರಾಗಿ ಸೇವೆ ಸಲ್ಲಿಸಿ ಅಂತೇಳಿ ಹೇಳ್ತಾ ನಿಮಗೆ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ವಂದನೆಗಳು. ಹಾಗೂ ಎಲ್ಲ ನಮ್ಮ ಕಚೇರಿಯ ಸಿಬ್ಬಂದಿ ವರ್ಗದವರು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೆ ಸಹ ಇಲಾಖೆಯ ಪರವಾಗಿ ವಂದನೆಗಳು. ಈ ಶಿಬಿರದ ಸಮಾರಂಭಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಈ ಮೂಲಕ ಸಂಸ್ಥೆಯ ಪರವಾಗಿ ವಂದನಾರ್ಪಣೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ.